ಕೋಸ್ಟಲ್ ವುಡ್ನಲ್ಲಿ ಅಭದ್ರ ಮೂವಿ ಸಖತ್ ಸದ್ದು ಮಾಡ್ತಾ ಇದೆ. ಬೊಳ್ಳು ಮೂವೀಸ್ ಲಾಂಛನದಲ್ಲಿ ಅರ್ಜುನ್ ಕಾಪಿಕಾಡ್ ನಿರ್ದೇಶನದ ಅಭದ್ರ ತುಳು ಮೂವಿ ಕರಾವಳಿಯಾದ್ಯಂತ ಯಶಸ್ವಿ ಪ್ರದರ್ಶನ ಕಾಣ್ತಾ ಇದೆ. ಇದೀಗ ಅಭದ್ರ ಬೈಕ್ ರಥಯಾತ್ರೆ ಮಂಗಳೂರಿನಲ್ಲಿ ಸಂಭ್ರಮದಿಂದ ಜರುಗಿತು. ನಗರದ ಫಾರಂ ನೆಕ್ಸಾ ಮಾಲ್ನಲ್ಲಿ ಅಭದ್ರ ಬೈಕ್ ರಥಯಾತ್ರೆಗೆ ಚಾಲನೆ ಸಿಕ್ಕಿತು. ಚಿತ್ರನಟರಾದ ಡಾಕ್ಟರ್ ದೇವದಾಸ್ ಕಾಪಿಕಾಡ್, ಅರವಿಂದ್ ಬೋಳಾರ್, ಭೋಜರಾಜ್ ವಾಮಂಚೂರು ಅವರು ಅಧಿಕೃತವಾಗಿ ಚಾಲನೆಯನ್ನ ನೀಡಿದ್ರು. ನಗರದ ನೆಕ್ಸಾ ಮಾಲ್ನಿಂದ ಎವಿ ಶೆಟ್ಟಿ ಸರ್ಕಲ್, ಹಂಪನಕಟ್ಟೆ, ಸಿಟಿ ಸೆಂಟರ್ ಮಾರ್ಗವಾಗಿ ಪಿವಿಎಸ್, ಬಲ್ಲಾಳ್ಬಾಗ್, ಲಾಲ್ಬಾಗ್ ತನಕ ಸಾಗಿ ಬಂದು ನಗರದ ಭಾರತ್ ಮಾಲ್ನಲ್ಲಿ ಸಮಾಪನಗೊಂಡಿತ್ತು. ತದಬಳಿಕ ಭಾರತ್ ಮಾಲ್ನಲ್ಲಿ ತಾಸೆ ಢೋಲಿನ ಲಯಕ್ಕೆ ಸಂಗೀತ ವಾದ್ಯಗಳಿಗೆ ಹುಲಿಯ ಹೆಜ್ಜೆ ಹಾಕುತ್ತಾ ಸಾರ್ವಜನಿಕರನ್ನ ಮೂವಿ ತಂಡದವರು ಮನರಂಜಿಸಿದ್ರು. ಇದಕ್ಕೆ ನಟ ಅರ್ಜುನ್ ಕಾಪಿಕಾಡ್ ಕೂಡ ಹೆಜ್ಜೆ ಹಾಕುತ್ತಾ ಕುಣಿದು ಮನರಂಜಿಸಿದ್ರು. ಅರ್ಜುನ್ ಕಾಪಿಕಾಡ್ಗೆ ಹಲವರು ಸಾಥ್ ನೀಡಿದ್ರು. ಈ ವೇಳೆ ನಿರ್ಮಾಪಕಿ ಶರ್ಮಿಳಾ ಕಾಪಿಕಾಡ್, ನಟ ಸಾಯಿ ಕೃಷ್ಣ, ಅನೂಪ್ ಸಾಕರ್, ಸಂದೀಪ್ ಶೆಟ್ಟಿ, ಲಕ್ಷ್ಮಿ ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು.